ತುಳುನಾಡಿನಲ್ಲಿ ಪ್ರತಿ ವರ್ಷ ಆಟಿ ಅಮಾವಾಸ್ಯೆಯಂದು ಪಾಲದ ಕೆತ್ತೆ ಕಷಾಯವನ್ನ ಕುಡಿಯುವ ಕ್ರಮ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಅದನ್ನು ಇತ್ತೀಚಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳು ಸಾಮೂಹಿಕವಾಗಿ ನಡೆಸಿಕೊಂಡು ಬರ್ತಾ ಇದ್ದು, ಮಂಗಳೂರು ನಗರದಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲರಿಗೂ ಕಷಾಯವನ್ನ ವಿತರಿಸುವ ಕಾರ್ಯಕ್ರಮ ನಡೀತಾ ಇತ್ತು. ಈ ಬಾರಿ ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಸಂಘ ಸಂಸ್ಥೆಗಳು ಇಂತಹ ಕಾರ್ಯಕ್ರಮವನ್ನ ಮಾಡುವುದಕ್ಕೆ ಅಸಾಧ್ಯವಾಗಿದೆ. ಆದರೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ನಗರದ ಕದ್ರಿ ಪಾರ್ಕ್ ಬಳಿ ಇರುವ ಡಿಂಕಿ ಡೈನ್ ಬಳಿ ತುಳುವರಾಯನ ಕೂಟ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಕಷಾಯದ ವಿತರಣೆ ಕಾರ್ಯಕ್ರಮ ನಡೆದಿದೆ. ಈ ಸಂದರ್ಭ ಹಲವರಿಗೆ ಹಾಲೆ ಮರದ ಕಷಾಯವನ್ನ ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್, ಸ್ವರ್ಣ ಸುಂದರ್, ಡಾಕ್ಟರ್ ಪ್ರತಿಭಾ ರೈ, ಸುಧೀರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಕಳೆದ 3 ವರ್ಷದಿಂದ ಡಿಂಕಿ ಡೈನ್ ಬೊಕ್ಕೋ ತುಳುವೆರಾಯನ ಕೂಟ ಅಂಚನೆ ಮಾತು ಸಂಘ ಸಂಸ್ಥೆಯಲ್ಲಿ ಪೂರ ಸೇರಿದು ಈ ಕಾರ್ಯಕ್ರಮ ಮಲ್ತೊಂದು ಬರುವಂಥ ಈ ವರ್ಷ 3ನೇ ವರ್ಷವು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಡಿಂಕಿ ಡೈನ್ ಅಂಚನೆ ಯುವ ತುಳುನಾಡು ಪೂರ ಕೂಟ ಸೇರಿದು ಈ ಒಂದು ಕಾರ್ಯಕ್ರಮ ಮಲ್ತೊಂದುಂಟು. ಆಯುಷ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಆಯುಷ್ಯವನ್ನ ಹೇಳಿರುವಂಥ ಒಂದು ವೇದವೇ ಆಯುರ್ವೇದ. ಹೇಗೆ ಬದುಕಬೇಕು, ಪೂರ್ಣಾಯುಷ್ಯವನ್ನು ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಅದರ ಬಗ್ಗೆ ಕೂಲಂಕಷವಾಗಿ ಹೇಳಿರುವಂತಹ ಒಂದು ಸೈನ್ಸ್. ಹೇಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಅಂತ 4 ವೇದಗಳನ್ನು ನಾವು ಕೇಳಿದೆವೋ, ಈ ಯಜುರ್ವೇದ ಅಥರ್ವಣ ವೇದದ ಉಪವೇದವೇ ಆಯುರ್ವೇದ.